ನಮಸ್ಕಾರ ಪ್ರಿಯರೇ. ಮಾನ್ಯ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ದಿನಕ್ಕೊಂದು ಸರಳ ತಾತ್ಪರ್ಯದೊಂದಿಗೆ ಹೊತ್ತು ಕಣಕಣದೆ ಮಣ್ಣನ್ನು ಗೆದ್ದಲಿರುವೆಗಳು, ಮೆತ್ತುತ್ತ ಎಡಬಿಡದೆ ದುಡಿದಾಗಿಸಿದ ಗೂಡು, ಹುತ್ತವಾಗುವುದು ವಿಷಸರ್ಪಕ್ಕೆ ಮಾನವನ ಯತ್ನಗಳ ಕತೆ ಇಷ್ಟೇ ಮಂಕುತಿಮ್ಮ. ಪ್ರಿಯರೇ, ಡಿವಿಜಿಯವರು ಈ ಕಗ್ಗದಲ್ಲಿ ಮುಖ್ಯವಾಗಿ ಎರಡು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ. ಒಂದು ಸಾಮಾಜಿಕ ದರ್ಶನ ಮತ್ತು ಇನ್ನೊಂದು ತಾತ್ವಿಕ ದರ್ಶನ. ಈ ಪ್ರಕೃತಿಯ ನಡುವೆ ಇರುವಂಥ ಒಂದು ಜೀವಿ, ಅದು ಅಪಾರವಾದಂಥ ಶ್ರಮಜೀವಿ, ಅದುವೇ ಗೆದ್ದಲ ಇರುವೆ. ನೀವೆಲ್ಲ ನೋಡಿರ್ಬೋದು, ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಇದು ನಮ್ಗೆ ಕಾಣಕ್ಕೆ ಸಿಗತ್ತೆ. ಅಂದರೆ ಹಿಂದಿನ ಕಾಲದಲ್ಲ, ಈ ಮಣ್ಣಿನ ಮನೆ ಇರುವಾಗ ಮಣ್ಣಿನ ಮನೆಯ ಒಳಗಡೆ, ಅದು ಅಂಗಳದಲ್ಲಿರ್ಬೋದು, ಮನೆ ಹಿಂಭಾಗವೋ ಮುಂಭಾಗವೋ ಎಲ್ಲೋ ಒಂದು ಕಡೆಯಲ್ಲಿ ಆ ಗೆದ್ದಲಿರುವೆಗಳು ಗೂಡು ಕಟ್ಟಿರುವುದನ್ನು ನಾವು ಕಂಡಿದ್ದೇವೆ. ಅದು ಕೇವಲ ಗೂಡಾಗಿರಲಿಲ್ಲ, ವಿಷಸರ್ಪಗಳ ಹಾವಿಗೆ ಆವಾಸ ಸ್ಥಾನ ಕೂಡ ಆಗಿತ್ತು. ಹಾಗಾಗಿ ಇಲ್ಲಿ ಕವಿ ಹೇಳ್ತಾರೆ, ಗೆದ್ದಲಿರುವೆಗಳು ಒಂದೊಂದು ಕಣಗಳನ್ನು ಸೇರಿಸಿ ಎಡೆಬಿಡದೆ ಅಪಾರವಾದಂಥ ನಿರಂತರವಾಗಿ ಶ್ರಮವನ್ನ ವಿನಿಯೋಗ ಮಾಡಿ ಮಣ್ಣನ್ನೆಲ್ಲ ಸಂಗ್ರಹ ಮಾಡಿ ಗೂಡನ್ನ ಕಟ್ಟಿಕೊಳ್ತದೆ ತನ್ನ ಆವಾಸ ಸ್ಥಾನಕ್ಕಾಗಿ. ಆದ್ರೆ ಅವುಗಳು ಕಟ್ಟಿರುವಂತ ಗೂಡು ಅವುಗಳಿಗೆ ವಾಸ ಮಾಡ್ಲಿಕ್ಕೆ ಆಗೋದಿಲ್ಲ. ಇನ್ಯಾರೋ ಬರ್ತಾರೆ. ಅಲ್ಲಿ ಯಾರು ಬರ್ತಾರೆ? ಅದರಲ್ಲಿ ವಿಷದ ಹಾವು ಬಂದು ಸೇರಿಕೊಳ್ತದೆ. ವಿಷದ ಹಾವು ಅಂದಾಗ ನಮ್ಮ ಕಣ್ಣ ಎದುರಿಗೆ ಬರುವಂತದ್ದು ಸರ್ಪ ಅಲ್ವೇ? ಆ ಸರ್ಪಗಳು ಬಂದು ಅಲ್ಲಿ ನಿಲ್ತಾವೆ. ಕೇವಲ ನಿಲ್ಲುವುದಷ್ಟೇ ಅಲ್ಲ, ಆ ಎಲ್ಲ ಗೆದ್ದಲು ಹುಳುಗಳನ್ನ ತಿನ್ನುವುದ್ರ ಜೊತೆಗೆ ಆ ಮನೆಯಲ್ಲಿ ತನ್ನ ವಾಸಸ್ಥಾನವನ್ನು ಮಾಡಿಕೊಳ್ತದೆ. ಇಲ್ಲಿ ಕೇವಲ ಒಂದು ಜೀವಿಯ ಒಂದು ಬದುಕನ್ನ, ಈ ಮನುಷ್ಯನ ಬದುಕಿಗೂ ಕೂಡ ಇಲ್ಲಿ ಅವರು ಹೇಳುವಂತದನ್ನು ನಾವು ಕಾಣಬಹುದು. ಒಬ್ಬ ಮನುಷ್ಯ ಕಷ್ಟಪಟ್ಟು ಸಂಪಾದಿಸ್ತಾನೆ ಈ ಭೂಮಿಯ ಮೇಲೆ, ಆದ್ರೆ ಆತ ಸಂಪಾದಿಸಿರುವಂತ ಸಂಪತ್ತು ಅವನ ವಿನಿಯೋಗಕ್ಕೆ ಸಿಗದೆ ಇನ್ಯಾರೋ ಅದನ್ನ ಅನುಭವಿಸುತ್ತಾರೆ. ಬೇರೆ ಬೇರೆ ಮಾರ್ಗಗಳ ಮೂಲಕ, ಅದು ಮೋಸವನ್ನು ಮಾಡಿಯೋ, ವಂಚನೆಯನ್ನು ಮಾಡಿಯೋ, ಕಳ್ಳತನವನ್ನು ಮಾಡಿಯೋ, ಇನ್ಯಾವುದೋ ದಾರಿಗಳ ಮೂಲಕ ಅವನು ಸಂಪಾದನೆ ಮಾಡಿರುವಂತ ಸಂಪತ್ತನ್ನ ಲೂಟಿ ಮಾಡುವಂತಹದ್ದು. ಇನ್ನಷ್ಟು ನಾವು ಸರಳವಾಗಿ ತಿಳಿಯುವುದಾದರೆ, ಈ ಜಗತ್ತಿನಲ್ಲಿ ಎಷ್ಟೋ ಜೀವಿಗಳು ತಮ್ಮ ತಮ್ಮ ಕರ್ಮಾದಿಗಳನ್ನ ಧರ್ಮಾನುಸಾರವಾಗಿ ಮಾಡ್ತಾ ಇದ್ದಾವೆ. ಈ ಧರ್ಮ ಅನ್ನೋದು ಪ್ರತಿಯೊಬ್ಬರು ಪರಿಪಾಲನೆ ಮಾಡಬೇಕು. ಅದು ಸತ್ಯಕ್ಕಾಗಿ, ನ್ಯಾಯಕ್ಕಾಗಿ, ನೀತಿಗಾಗಿ ಅಷ್ಟೇ ಅಲ್ಲದೆ ಆ ಬದುಕಿಗೆ ಒಂದು ಸಾರ್ಥಕ್ಯ ಬರುವುದಕ್ಕಾಗಿ. ಹಾಗೆ ಮಾಡುವ ಕೆಲಸಕ್ಕೆ ಒಂದು ಪ್ರತಿಫಲ ಅನ್ನೋದು ಕೂಡ ಸಿಗ್ತದೆ. ಇಲ್ಲಿ ಆ ಪ್ರತಿಫಲವನ್ನು ಅನುಭವಿಸುವವರು, ಯಾವಾತ ಒಬ್ಬ ವ್ಯಕ್ತಿ ಧರ್ಮಾನುಸಾರವಾಗಿ ಸೇವೆಯನ್ನು ಸಲ್ಲಿಸಿರ್ತಾನೋ ಅವನು ಆ ಪ್ರತಿಫಲವನ್ನು ಅನುಭವಿಸ್ತಾನೆ. ಅದು ಯಾವ್ಯಾವುದೋ ರೂಪದಲ್ಲಿ ಇರ್ತದೆ. ಅದು ವಸ್ತು ಇರಬಹುದು, ಹಣ ಇರಬಹುದು, ಅಥವಾ ಆಹಾರ ಇರಬಹುದು, ಯಾವುದೇ ಒಂದು ರೂಪ ಇರಬಹುದು. ಇಲ್ಲಿ ಪಾಪ ಪುಣ್ಯಗಳ ರೂಪದಲ್ಲಿಯೂ ಇರಬಹುದು. ಸೂಕ್ಷ್ಮವಾಗಿ ಗಮನಿಸಿ. ಒಂದು ಕೆಟ್ಟ ಕೆಲಸವನ್ನು ಮಾಡಿದ್ರೆ ಅಲ್ಲಿ ಪಾಪ ನಮ್ಮನ್ನ ಆವರಿಸ್ಕೊಳ್ತದೆ, ಒಳ್ಳೆ ಕೆಲಸವನ್ನು ಮಾಡಿದ್ರೆ ನಮಗೆ ಪುಣ್ಯ ಆವರಿಸ್ಕೊಳ್ತದೆ. ಹಾಗಾಗಿ ಇಲ್ಲಿ ಯಾವುದು ಬೇಕು ಅನ್ನೋದನ್ನ ನಾವು ಆಯ್ಕೆ ಮಾಡ್ಕೊಳ್ಬೇಕು. ಉದಾಹರಣೆಗೆ ಅಂಗುಲಿಮಾಲನ ಕತೆ ನೀವೆಲ್ಲ ಕೇಳಿದ್ರಿ. ಕೆಟ್ಟವನಾಗಿದ್ದ, ಕಳ್ಳತನ ಮಾಡ್ತಾ ಇದ್ದ, ಕೊಲೆ ಮಾಡ್ತಾ ಇದ್ದ, ದರೋಡೆ ಮಾಡ್ತಾ ಇದ್ದ, ಹೀಗೆ ಬೇರೆ ಬೇರೆ ಪಾಪಕೃತ್ಯಗಳನ್ನೆಲ್ಲ ಮಾಡ್ತಾ ಇದ್ದ. ಆದ್ರೆ ಅವನು ತಾನು ಮಾಡಿರೋ ಸಂಪತ್ತನ್ನ ತನ್ನ ಸಂಸಾರದವರೆಲ್ಲ ಸ್ವೀಕಾರ ಮಾಡ್ತಾ ಇದ್ದ. ಆದ್ರೆ ತನ್ನ ಮನೆಯಲ್ಲಿ ಕೇಳ್ತಾನೆ, ತಾನು ಸಂಪಾದಿಸಿರುವ ಸಂಪತ್ತು ನಿಮಗೆಲ್ಲರಿಗೂ ಬೇಕು, ಹಾಗೆ ಅದರ ಜೊತೆಯಾಗಿ ಬಂದಿರುವಂಥ ಪಾಪವನ್ನು ನೀವು ಸ್ವೀಕಾರ ಮಾಡ್ಲಿಕ್ಕೆ ಸಿದ್ಧರಿದ್ದೀರೋ ಕೇಳಿದಾಗ ಅವ್ರು ಯಾರು ಒಲ್ಲೆ ಅಂತ ಹೇಳ್ತಾರೆ. ಅಂದ್ರೆ ಈ ಜಗತ್ತೇ ಹಾಗೆ. ನಾವು ಮಾಡುವಂತ ಪುಣ್ಯದ ಕಾರ್ಯದಲ್ಲಿ ಎಲ್ರಿಗೂ ಫಲ ಬೇಕು, ಪಾಪದ ಕಾರ್ಯ ಯಾರಿಗೂ ಬೇಡ. ಅಂತಾದ್ಮೇಲೆ ಆ ಪಾಪದ ಕಾರ್ಯವನ್ನು ನಾವು ಯಾಕೆ ಮಾಡಬೇಕು? ಇಲ್ಲಿ ಸಾಮಾಜಿಕ ಧರ್ಮ ಮತ್ತು ತಾತ್ವಿಕ ಧರ್ಮ ಅಂತ ನಾನು ಆಗ್ಲೇ ಹೇಳಿದೆ. ಸಾಮಾಜಿಕ ಧರ್ಮ ಅಂದಾಗ ಪುರುಷಾರ್ಥ ಅಂತಿದೆ, ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ. ಇಲ್ಲಿ ಧರ್ಮ ನಾವು ಅನುಸರಿಸಿಕೊಳ್ಬೇಕು, ಮೋಕ್ಷ ಕೊನೆಯಲ್ಲಿ ಸಿಗುವಂತಹದ್ದು. ಈ ಅರ್ಥಕಾಮದ ನಡುವೆ ಏನಿದೆ ನೋಡಿ, ಅದನ್ನ ನಾವು ಸರಿಯಾಗಿ ಗ್ರಹಿಸಿಕೊಂಡು ನಮ್ಮ ತತ್ವದ ನೆಲೆಯಲ್ಲಿ ಬದುಕನ್ನ ಕಾಣಬೇಕು. ತಾತ್ವಿಕ ದರ್ಶನ. ನಮ್ಮ ಬದುಕಿಗೆ ಒಂದು ಸುಂದರವಾದ ಅರ್ಥ ಬರಬೇಕಾದ್ರೆ ನಾವು ಅನುಸರಿಸುವಂತ ನೀತಿಗಳು, ನಮ್ಮ ಪ್ರಯತ್ನಗಳು, ನಮ್ಮ ಒಳ್ಳೆತನ ಯಾವತ್ತೂ ಕೂಡ ಅದು ಇನ್ನೊಬ್ಬರಿಗೆ ಆದರ್ಶವಾಗಿರಬೇಕು, ಮಾದರಿಯಾಗಿರ್ಬೇಕು. ಹಾಗೆ ವಿಷ ಸರ್ಪದಂತೆ ನಾವು ಇರದೆ, ನಾವೆಷ್ಟೋ ಬಾರಿ ಕಷ್ಟಪಟ್ಟು ಕೆಲಸವನ್ನು ಮಾಡ್ತೇವೆ, ಸಂಪಾದನೆ ಮಾಡ್ತೇವೆ, ಸಂಪತ್ತನ್ನು ಸಂಗ್ರಹ ಮಾಡ್ತೇವೆ. ಯಾರಿಗಾಗಿ? ನಮ್ಮ ಮನೆಯ ಮಂದಿಗೆಲ್ಲ, ಅಂದ್ರೆ ಇಡೀ ಸಂಸಾರಕ್ಕಾಗಿ. ತಂದೆ ತಾಯಿಯವರು ಇಡೀ ಸಂಸಾರಕ್ಕಾಗಿ ತಮ್ಮ ಬದುಕನ್ನ ಶ್ರೀಗಂಧದ ಹಾಗೆ ತೇಗ್ತಾ ಇರ್ತಾರೆ. ಶ್ರೀಗಂಧ ಯಾವತ್ತೂ ಕೂಡ ಪರಿಮಳವನ್ನ ಕೊಡುವಂತಹದ್ದು, ತನಗಾಗಿ ಅಲ್ಲ, ಅದು ಇಡೀ ಹೊರ ಜಗತ್ತಿಗಾಗಿ. ಹಾಗೇ ಮನೆಯ ಒಳಗಡೆ ಕೂಡ ನಮ್ಮನ್ನು ಹೆತ್ತಿರುವಂತ ತಂದೆ ತಾಯಿಯವರು ಕೂಡ ಎಷ್ಟು ಅವರ ಬದುಕಿನಲ್ಲಿ ಕಷ್ಟವಾಗಲಿ ಸುಖವಾಗಲಿ ಎಲ್ಲವನ್ನ ಅನುಭವಿಸಿಕೊಂಡು ಸಂಸಾರಕ್ಕಾಗಿ ಎಲ್ಲವನ್ನ ತ್ಯಾಗ ಮಾಡ್ತಾರೆ. ಅಂದ್ರೆ ಯಾರೋ ಒಬ್ಬ
ಕಷ್ಟಪಟ್ಟು ಕೆಲಸ ಮಾಡಿರ್ತಾನೆ, ಅವನ ಪ್ರತಿಫಲವನ್ನ ಇನ್ಯಾರೋ ಬಂದು ಅದನ್ನ ಕಿತ್ತುಕೊಳ್ತಾರೆ. ಬಹಳ ಜಾಗರೂಕತೆಯಿಂದ ನಾವಿರಬೇಕು. ಪುರಂದರದಾಸರು ಒಂದು ಮಾತು ಹೇಳಿದ ನಾವು ನೆನಪು ಮಾಡ್ಕೊಳ್ಬಹುದು. ಸತ್ಯವಂತರಿಗಿದು ಕಾಲವಲ್ಲ, ದುಷ್ಟ ಜನರಿಗೆ ಇದು ಸುಭಿಕ್ಷ ಕಾಲ ಅಂತ ಹೇಳ್ತಾರೆ. ಖಂಡಿತ ಸತ್ಯ ಅದು. ಹಾಗಾಗಿ ಮಹಾಭಾರತದಲ್ಲಿ ಕೃಷ್ಣನೇ ಹೇಳಿದ ಹಾಗೆ ಧರ್ಮವನ್ನು ನೀನು ಕಾಪಾಡಿದ್ರೆ ಧರ್ಮ ನಿನ್ನನ್ನು ಕಾಪಾಡುತ್ತದೆ ಅಂತ ಹೇಳ್ತಾನೆ. ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ನಮ್ಮ ಶ್ರಮದ ಮೂಲಕ ಒಳಿತನ್ನ ಮಾಡುವ, ಉತ್ತಮವಾದಂತ ಕಾರ್ಯವನ್ನ ಮಾಡುವ, ಸಮಾಜಕ್ಕೆ ನಮ್ಮಿಂದ ಎಷ್ಟು ಉಪಕಾರ ಆಗ್ತದೆ ಅಷ್ಟು ಮಾಡುವ ಮೂಲಕ ಜೀವನವನ್ನ ಸಾಗಿಸೋಣ. ನಮಸ್ಕಾರ. ಮತ್ತೊಂದು ಕಗ್ಗದೊಂದಿಗೆ ನಾಳೆ ಸಿಗೋಣ. ಶುಭ ದಿನ.